ಎಲ್ರಿಗೂ ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜಿ ನಮಿತಾ ಶೆಟ್ಟಿ. ಜೀವಿತಾವಧಿ ಅನ್ನೋದು ಪ್ರತಿಯೊಬ್ಬರಿಗೂ ಇಂತಿಷ್ಟೇ ಅಂತ ಇರಲ್ಲ. ಆ ಜೀವಿತಾವಧಿಯನ್ನು ನಾವು ಜಾಸ್ತಿ ಮಾಡ್ಕೋಬಹುದು. ಆದರೆ ಅದಕ್ಕೆ ಆರೋಗ್ಯಕರ ಜೀವನ ತುಂಬಾ ಮುಖ್ಯವಾಗುತ್ತೆ. ಹೆಚ್ಚಾಗಿ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ವೃದ್ಧಾಪ್ಯದಲ್ಲಿ. ಯಾಕಂದರೆ ಆಗ ರೋಗ ನಿರೋಧಕ ಶಕ್ತಿ ಕ್ಷೀಣಿಸುತ್ತೆ. ಇಂದಿನ ಈ ಸಂಚಿಕೆಯಲ್ಲಿ ವೃದ್ಧಾಪ್ಯದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಬರುತ್ತೆ, ಅದಕ್ಕೆ ಪರಿಹಾರ ಹೇಗಿರುತ್ತೆ, ಅದರ ಕುರಿತು ಮಾಹಿತಿ ಪಡೆಯೋಣ ಬನ್ನಿ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕಿಶೋರ್ ಕುಮಾರ್ ಉಬ್ರಂಗಳ, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಜೆರಿಯಾಟ್ರಿಕ್ ಮೆಡಿಸಿನ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಡಾಕ್ಟರ್ ನಮಸ್ತೆ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊಟ್ಟ ಮೊದಲ ಪ್ರಶ್ನೆ, ಈ ಸ್ಪೆಷಲ್ ಸರ್ವಿಸಸ್ ಏನಿದೆ ಅಂದರೆ ಸ್ಪೆಷಲ್ ಸರ್ವಿಸಸ್ ಲೈಕ್ OPD ಆ್ಯಂಡ್ IP ಅಂತ ಅನ್ಕೋತೀನಿ ನಾನು. ಇನ್ಪೇಷಂಟ್ ಸರ್ವಿಸ್, ಅಡ್ಮಿಟ್ ಮಾಡಿದವರು. ಓಕೆ, ಇದು ಅಂದರೆ ಈಗ ಸಾಮಾನ್ಯ ಜನರಿಗೆ ಏನು ಅಂತ ಗೊತ್ತಿರಲ್ಲ, OPD ಅಂದರೆ IP ಅಂದರೆ ಏನು ಅಂತ. ಸೊ ಇದ್ರ ಕುರಿತು ಮಾಹಿತಿ ಕೊಡೋದು. OPD IPD ಬಾಕಿ ಎಲ್ಲರಿಗೂ ಕನ್ಸೆಪ್ಟ್ ಗೊತ್ತಿದೆ. ಮತ್ತು ಔಟ್ ಪೇಷಂಟ್ ಅಂದರೆ ನಾವು OPಯಲ್ಲಿ ನೋಡುವ ಪೇಷಂಟ್ಸ್ ಕೆಲವರನ್ನ ಅಡ್ಮಿಟ್ ಮಾಡ್ತೇವೆ. ಅದಕ್ಕೆ ಅಗತ್ಯ ಇದ್ದವರಿಗೆ ಅಡ್ಮಿಟ್ ಮಾಡ್ತೇವೆ. ವ್ಯಾಲ್ಯೂಯೇಷನ್ ಫುಲ್ ಆಗಬೇಕು ಅಂತಿದ್ರೆ ಅವ್ರನ್ನ ಅಡ್ಮಿಟ್ ಮಾಡ್ತೇವೆ. ಆ ರೀತಿಯಾದ. ಮತ್ತು ನಮಗೆ ಇಲ್ಲಿ ಸ್ಪೆಷಾಲಿಟಿ ಅಂದರೆ ನಮ್ಮದು ಜೆರಿಯಾಟ್ರಿಕ್ಸ್ ವಿಭಾಗ, ವಯೋವೃದ್ಧರ ವಿಭಾಗ. ಸಾಧಾರಣ ನಾವು 60 ವರ್ಷದಿಂದ 65 ವರ್ಷದಿಂದ ಹೆಚ್ಚಿನವರನ್ನು, ಪ್ರಾಯದವರನ್ನು ತಗೊಳ್ತೇವೆ. ಅದು ಅವರನ್ನು OPಯಲ್ಲಿ ಸಹ ನಾವು ಸ್ಪೆಷಲಾಗಿ ಇಂಟರ್ವ್ಯೂ ಮಾಡ್ತೇವೆ. ನಮಗೆ ಬಾಕಿ ನಮ್ಮ ಜನರಲ್ ಮೆಡಿಸಿನ್ ಪಾರ್ಟ್ ಅಂತ ಹೇಳ್ಬೋದು, ಅದಕ್ಕಿಂತ ಸ್ವಲ್ಪ ಸ್ಪೆಷಲೈಸ್ ಆಗಿ ಇರುವ ಒಂದು ವಿಭಾಗ. ಅದರಲ್ಲಿ ನಾವು ಒಂದು ವೃದ್ಧರಿಗೆ ಒಂದು ಕಾಂಪ್ರಿಹೆನ್ಸಿವ್ ಜೆರಿಯಾಟ್ರಿಕ್ ಅಸೆಸ್ಮೆಂಟ್ ಅಂತ ಮಾಡ್ತೇವೆ. ಬಾಕಿದವರಿಗೆಲ್ಲ ನಾವು ಕೇಳ್ತೇವೆ, ಕಾರ್ಯ ಏನೆಲ್ಲ ಯಾಕೆ ಬಂದಿದ್ದೀರಿ ಅದೆಲ್ಲ ವಿಚಾರ ಮಾಡ್ತೇವೆ. ಆದರೆ ಇವರಿಗೆ ಸ್ಪೆಷಲಾಗಿ ಒಂದು ಸೆಟ್ ಆಫ್ ಕ್ವಶನ್ಸ್ ಕೇಳ್ತೇವೆ. ಅವ್ರದ್ದು ಫಿಸಿಕಲ್ ಏಲ್ಮೆಂಟ್ ಮತ್ತು ಅವ್ರ ಮೊಬಿಲಿಟಿ ಇಶ್ಯೂ ಇರ್ತದೆ, ಅವ್ರಿಗೆ ಪ್ರಾಯದವಾಗ ನಡಲಿಕ್ಕೆ ಕಷ್ಟ ಆಗ್ತದೆ, ಇದೆಲ್ಲ ಇರ್ತದೆ. ಮತ್ತು ಸೈಕೋಸೋಷಿಯಲ್ ಪ್ರಾಬ್ಲಮ್ ಇರ್ತದೆ ಹೆಚ್ಚಿನವರಿಗೆ, ಅಂದರೆ ಬೇರೆ ಬೇರೆ ಕಾರಣಗಳಿಂದ ಇದಾಗ್ತದೆ. ಆದರೆ ಅದನ್ನೆಲ್ಲ ನಾವು ಅವರ ಅಸೆಸ್ಮೆಂಟ್ ಮಾಡುವಾಗ ನಾವು ಕ್ವೆಶನ್ಸೇ ಕೇಳ್ತೇವೆ, ಅವರನ್ನು ಒಟ್ಟಿಗೆ ಎಕ್ಸಾಮ್ ಮಾಡ್ತೇವೆ. ಕೆಲವು ಹೇಳಲಿಕ್ಕೆ ಆಗೋದಿಲ್ಲ ಅವರಿಗೆ, ಅದಕ್ಕೆಲ್ಲ ಟೆಸ್ಟ್ಗಳು ಸ್ಟ್ಯಾಂಡರ್ಡೈಸ್ ಟೆಸ್ಟ್ ಉಂಟು. ಒಂದು ಸೆಟ್ ಆಫ್ ಕ್ವಶನ್ಸ್ 10 ಕ್ವಶನ್ಸ್ ನಾವು ಸ್ಟ್ಯಾಂಡರ್ಡ್ ಆಗಿ ಕೇಳ್ತೇವೆ. ಅದರಲ್ಲಿ ನಮಗೆ ತುಂಬ ಪಿಕಪ್ ಮಾಡ್ಲಿಕ್ಕೆ ಆಗ್ತದೆ, ಕ್ಲೂ ಸಿಗ್ತದೆ ಬೇರೆ ಯಾವ ರೀತಿಯಲ್ಲಿ ಮುಂದುವರಿಬೇಕು ಅಂತ ಅವರಿಗೆ ಎಕ್ಸಾಮಿನೇಷನ್ ಅವರ ದಿಸ್ತಿಂಗ್. ಅದರ ಎಕ್ಸಾಮಿನೇಷನಲ್ಲಿ ನಾವು ಅವ್ರನ್ನ ಅಡ್ಮಿಟ್ ಮಾಡಬೇಕಾ ಬೇಡವಾ, ನಮಗೆ ಔಟ್ ಪೇಷಂಟಿಂದ ಕಳಿಸ್ಲಿಕ್ಕೆ ಆಗ್ತದೆ, ಅಡ್ಮಿಟ್ ಮಾಡಬೇಕು, ಅವ್ರನ್ನ ಒಳಪಡಿಸಲಿಕ್ಕೆ ತುಂಬ ಡಿಟೇಲ್ ಆಗಿರುವ ಇವ್ಯಾಲ್ಯೂಯೇಷನ್ಗೆ ಒಳಪಡಿಸಬೇಕಾ ಅಂತ ನಾವು ನೋಡ್ತೇವೆ. ನಮ್ಮ OPಯಲ್ಲಿ ಮತ್ತು ನಮಗೆ ನಮ್ಮೊಟ್ಟಿಗೆ ಗ್ರೂಪ್ ಆಗಿ ಬಾಕಿದ್ದವರು ಸಪೋರ್ಟ್ ಮಾಡ್ತಾರೆ. ನಮಗೆ ಸೋಷಿಯಲ್ ವರ್ಕರ್ ಇರ್ತಾರೆ, ಫಸ್ಟಿಗೆ ಬರುವಾಗ ಸೋಷಿಯಲ್ ವರ್ಕರ್ ಇಂಟರ್ವ್ಯೂ ಮಾಡ್ತಾರೆ ಅವರನ್ನು. ಅದಕ್ಕೆ ಒಂದು ಅವ್ರದ್ದು ಬೇರೆ ಬೇರೆ ವಿಧದಲ್ಲಿ ಅವರನ್ನು ಇಂಟರ್ವ್ಯೂ ಮಾಡಿ ಅವರ ಪ್ರತಿಕ್ರಿಯೆ ತಗೊಳ್ತಾರೆ. ನಂತರ ನಮಗೆ ಬಿಡ್ತಾರೆ. ನಂತರ ನಮಗೆ ನಾವು ಅಸೆಸ್ ಮಾಡಿ ಮತ್ತು ಅವರಿಗೆ OPಯಲ್ಲೇ ಬೇರೆ ಸೌಕರ್ಯಗಳನ್ನು, ನಮ್ಮ ಡಯಾಬಿಟಿಸ್ ಪೇಷಂಟ್, ಕಿಡ್ನಿ ಪೇಷಂಟ್, ಇವರಿಗೆಲ್ಲ ಡಯಟ್ನ ಸಪ್ರೇಟು ಇದು ಬೇಕು ಅಂತ ಇದ್ದರೆ, ಸರ್ವಿಸಸ್ ಬೇಕು ಅಂತಿದ್ದರೆ ನಮ್ಮೊಟ್ಟಿಗೆ ಇದ್ದಾರೆ ಡಯಟಿಷಿಯನ್, ಸ್ಪೆಷಲೈಸ್ಡ್ ಡಯಟಿಷಿಯನ್ ಇದ್ದಾರೆ. ಅಂದರೆ ಅವರು ಮಾಸ್ಟರ್ಸ್ ಮಾಡಿದವರು, ಬಾಕಿ ಡಯಟಿಷಿಯನ್ನಾಗೆಲ್ಲ ಮಾಸ್ಟರ್ಸ್ ಇನ್ ಜೆರಿಯಾಟ್ರಿಕ್ ನ್ಯೂಟ್ರಿಷನ್ ಅಂತ ಅವರಿದ್ದಾರೆ. ಜೆರಿಯಾಟ್ರಿಕ್ ನ್ಯೂಟ್ರಿಷನ್. ನಾರ್ಮಲ್ ಡಯಟಿಷಿಯನ್ಸಿಗೂ ಅವರಿಗೂ ಇರುವಂತಹ ವ್ಯತ್ಯಾಸ ಅಂದರೆ ಜೆರಿಯಾಟ್ರಿಕ್ ನ್ಯೂಟ್ರಿಷನ್ ಆಗಿದೆ. ಅದ್ರ ಡಯಟಿಷಿಯನ್ ಬಾಕಿ ಅಡ್ವೈಸ್ ಮಾಡ್ತಾರೆ. ಮಾತ್ರ ಇವರಿಗೆ ಒಂದು ಈ ಪ್ರಾಯದವರಿಗೆ ಅನುಗುಣವಾಗಿ ಹೇಗೆಲ್ಲ ಅಡ್ವೈಸ್ ಮಾಡಬೇಕು, ಅವರ ಬಾಯಿ ಚಪಲತೆ ಕಡಿಮೆ ಆಗ್ತದೆ, ಅದಕ್ಕೆಲ್ಲ ಏನು ಹೇಗೆ ಇದು ಮಾಡಬೇಕು. ತುಂಬ ಜನ ನಮಗೆ ಪ್ರಾಯ ಆಗುವಾಗ ನಿಮ್ಗೆ ಗೊತ್ತಿರ್ಬೋದು, ಎಲ್ಲರೂ ಕೃಷಿಕರಾಗ್ತಾರೆ, ಅದು ಮಸಲ್ಸ್ ಹೋಗ್ತದೆ, ಸಾರ್ಕೋಪಿನಿ ಅಂತ ಹೇಳ್ತೇವೆ, ಫ್ರೈಲಿಟಿ ಅಂತ ಹೇಳ್ತೇವೆ, ಅವರಿಗೆ ಇದೆಲ್ಲದ ಶಕ್ತಿ ಇರೋದಿಲ್ಲ ಹೇಳಲಿಕ್ಕೆ ಎಲ್ಲ. ಅದಕ್ಕೆಲ್ಲ ಸ್ಪೆಷಲಾಗಿ ಒಂದು ನ್ಯೂಟ್ರಿಷನ್ ಕೊಟ್ಟರೆ ಒಳ್ಳೆಯದಾಗ್ತದೆ. ಅದೇ ರೀತಿ ಜೆರಿಯಾಟ್ರಿಕ್ ಫಿಸಿಯೋಥೆರಪಿಸ್ಟ್ ಇದ್ದಾರೆ, ಅವರು ಮಾಸ್ಟರ್ ಇನ್ ಫಿಸಿಯೋಥೆರಪಿಸ್ಟ್ ಅಂತ, ಜೆರಿಯಾಟ್ರಿಕ್ ಫಿಸಿಯೋಥೆರಪಿ. ಅದು ಅವರಿಗೆ ಸ್ಪೆಷಲ್ ನೀಡ್ಸ್ ಇರ್ತದೆ. ನಮ್ಮ ಪೇಷಂಟ್ಸಿಗೆ ಬಾಕಿದವರು ಹಾಗೆಲ್ಲ ಫಿಸಿಯೋಥೆರಪಿ ತುಂಬ ಇಂಪಾರ್ಟೆನ್ಸ್ ಇದೆ ನಮಗೆ. ಅಂದರೆ ಅವರನ್ನು ಬೆಡ್ಡಿಂದ ಹೇಳ್ಕೊಂಡು ಹೋಗುವಾಗ ನಮಗೆ ಆಶ್ಚರ್ಯ ಆಗ್ತದೆ. ಅಂದರೆ ಪೇಷಂಟ್ ಕೋಮದಲ್ಲಿರ್ತಾರೆ ಕೆಲವರು, ಅವರನ್ನು ಇವರ ಸಹಾಯದಿಂದ ಒಂದು ಸಪ್ರೇಟಾಗಿ ಒಂದೊಂದು ಎನ್ವೈರ್ಮೆಂಟಲ್ಲಿ ನಾವು ಮನೆ ಹಾಗೆ ಒಂದು ಎನ್ವೈರ್ಮೆಂಟ್ ಮಾಡಿ, ನಮ್ಮ ವಾರ್ಡೇ ಒಂದು ಮನೆ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅವರಿಗೆ ಅದ್ಭುತವಾಗದೆ ಸಿಗ್ತದೆ. ಒಂದು ಬಾಕಿದ್ದವರಿಗೆ ನಮಗೆ ಅದು ಅವರು ಇನ್ನೂ ಟ್ರೀಟ್ಮೆಂಟ್ ಆಗೋದಿಲ್ಲ ಅಂತ ಹೇಳಿ ಬಿಟ್ಟವರನ್ನು ನಾವೊಂದು ಅವರನ್ನು ಒಂದು
ಚೇತರಿಸುವ ರೀತಿ ನೋಡಲೇಬೇಕು ನೀವು. ಅದು ಎಲ್ಲರಿಗೂ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳೋದಿಲ್ಲ. ಕೆಲವರಿಗೆ ನಾವು ಬರೀ ಪ್ಯಾಲಿಯೇಟಿವ್ ಕೇರ್ ಅಂತ ಸ್ಪೆಷಾಲಿಟಿ ಉಂಟು. ಅದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅದರ ಕೋರ್ಸ್ ನಡೀತಾ ಉಂಟು. ಅದರಲ್ಲಿ ಜನರನ್ನು ಸೀರಿಯಸ್ ಕಾಯಿಲೆ ಇದ್ದವರನ್ನು ನಮಗೆ ಬಾಕಿ ಇದರಲ್ಲಿ ಇದು ಉಪಚರಿಸಲಿಕ್ಕೆ ಆಗುವುದಿಲ್ಲ ಅಂತಿದ್ದವರನ್ನು ಯಾವ ರೀತಿ ನೋಡ್ಕೊಳ್ಬೋದು. ಈಗ ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು, ಅವ್ರನ್ನ ಟರ್ಮಿನಲ್ ಕೇರ್ ಅಥವಾ ಲೇಟ್ ಪೇಯ್ನ್ ಕಡಿಮೆ ಮಾಡುವಂಥದ್ದು ಹೇಗೆ ಅವರಿಗೆ, ಅದೆಲ್ಲ ಒಂದು ಸ್ಪೆಷಾಲಿಟಿ ಉಂಟು ಪ್ಯಾಲಿಯೇಟಿವ್ ಕೋರ್ಸ್ ಅಂತೇಳಿ. ಅದು ನಾವು ನಡೆಸ್ತಾ ಇದ್ದೇವೆ. ಅದರಲ್ಲಿ ಮ್ಯೂಸಿಕ್ ಥೆರಪಿ ಅಂತ ಒಂದು ನಡೆಸ್ತಾ ಇದ್ದೇವೆ ಪ್ರಾಯದವರಿಗೆ. ಮ್ಯೂಸಿಕ್ ಥೆರಪಿ ಅಂದರೆ ಮ್ಯೂಸಿಕ್ ಥೆರಪಿ ಪ್ರಾಯದವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಮಾಡಬಹುದು. ಸಂಗೀತವನ್ನೇ ಒಂದು ಇದು ಅವರ ಉಪಕರಣ ಆಗಿ ಅವರು ಅದಕ್ಕೆ ಸ್ಪೆಷಲಿಸ್ಟೇ ಇದ್ದಾರೆ. ಮ್ಯೂಸಿಕ್ ಥೆರಾಪಿಸ್ಟ್ ಅಂತ ಹೇಳೋರು ಇದ್ದಾರೆ. ಅವರವರಿಗೆ ನಮಗೆ ಬೇರೆ ಬೇರೆ ಉಪಕರಣಗಳಿದೆ. ಬಾಡಿ ತಂಬೂರ ಅಂತ ಪೇಷಂಟ್ನ ಮ್ಯೂಸಿಕ್ ಹಾಡ್ಬೋದು. ಅವರಿಗೆ ಪ್ರಾಯದವರಾಗುವ ಸ್ವಲ್ಪ ನಮಗೆ ಮರೆಗುಳಿತನ ಇದೆಲ್ಲ ಹೆಚ್ಚಾಗ್ತದೆ. ಅವರಿಗೆಲ್ಲ ಇದು ಸ್ವಲ್ಪ ಈ ಸಂಗೀತ, ಹಳೆ ಸಂಗೀತಗಳನ್ನು ಅವರಿಗೆ ಇಷ್ಟರ ಸಂಗೀತವನ್ನು ಹಾಕ್ಬೋದು. ಅವ್ರು ಸ್ವಲ್ಪ ಬ್ರೈನ್ ಚುರುಕಾಗ್ತದೆ ಅವರಿಗೆಲ್ಲ. ಹಾಗೆ ಇದಕ್ಕೆಲ್ಲ ನಾವು ಇನ್ಪೇಷಂಟಲ್ಲಿ ನಾವು ನಾವು ರೌಂಡ್ಸ್ ಮಾಡುವಾಗ ನಮ್ಮ ಟೀಮೇ ನಮ್ಮೊಟ್ಟಿಗೆ ಬರ್ತದೆ. ಬಾಕಿ ಜನರಲ್ ಮೆಡಿಸಿನ್ ಅಂತ ಬೇರೆ ಸರ್ವಿಸಸ್ನ ಹಾಗೆಲ್ಲ ನಮ್ಮ ರೌಂಡ್ಸ್ ಮಾಡುವಾಗ ಯೂಶ್ವಲಿ ಎಲ್ಲರೂ ಇರ್ತಾರೆ ಸಾಧಾರಣ. ಆದರೆ ನಮ್ಮ ಫಿಸಿಯೋಥೆರಪಿಸ್ಟ್, ನ್ಯೂಟ್ರಿಷನಿಸ್ಟ್ ಇವರೆಲ್ಲ ನೋಟ್ ಮಾಡ್ಕೊಳ್ತಾರೆ. ರೌಂಡ್ಸಿನಲ್ಲಿ ಏನೆಲ್ಲ ಹೇಳಿದ್ದೇವೆ, ಅದನ್ನು ಎಂಥ ಆರ್ಡರ್ ಬರೆದಿದ್ದೇವೆ, ಇದೆಲ್ಲ ನೋಡ್ಕೊಂಡು ಮತ್ತೆ ಅವ್ರದ್ದು ಫಾಲೋಅಪ್ ಮಾಡ್ತಾರೆ. ಜೆರಿಯಾಟ್ರಿಕ್ ನರ್ಸಿಂಗ್ ಆಲ್ಸೋ ಇಸ್ ಎ ಸ್ಪೆಷಾಲಿಟಿ. ಅದು ನಮ್ಮ ಪ್ರಾಯ ಬಂದವರಿಗೆ ಅವರಿಗೆ ತುಂಬ ಬೇರೆ ಬೇರೆ ಅದು ಪ್ರಾಬ್ಲಮ್ ಇರ್ತದೆ. ಫೀಡಿಂಗ್ ಪ್ರಾಬ್ಲಮ್ ಇರ್ತದೆ ಒಂದೇ, ಮತ್ತು ಬೆಡ್ ರಿಡನ್ ಇರ್ತಾರೆ ಹೆಚ್ಚಿನವ್ರನ್ನು. ಅವರನ್ನೆಲ್ಲ ಸ್ಪೆಷಲಾಗಿ ನೋಡಬೇಕಾಗ್ತದೆ. ಅವ್ರು ಬೆಡ್ ಸೋರ್ ಬಂದಿರ್ತದೆ, ಅವ್ರಿಗೆ ನರ್ಸಿಂಗ್ ಕೇರ್ ಕೊಡಬೇಕು, ಒಳ್ಳೆ ನರ್ಸಿಂಗ್ ಕೇರ್ ಕೊಡಬೇಕಾಗ್ತದೆ. ಮತ್ತು ಫೀಡಿಂಗ್ ಮೇಯ್ನ್ ಒಂದು ಅವರಿಗೆ. ಅಂದ್ರೆ ಅವರು ನಾರ್ಮಲ್ ಎಲ್ಲರೂ ತಿಂದ ಹಾಗೆ ತಿನ್ನಲ್ಲ, ಬೇರೆ ರೀತಿ ಇರುತ್ತೆ, ಚಪಲ ಬೇರೆ ರೀತಿ ಇರುತ್ತೆ. ನಮ್ಮ ವಾರ್ಡಲ್ಲಿ ತುಂಬ ಜನರಿಗೆ ನೀವು ನೋಡಿರ್ಬೋದು ಟ್ಯೂಬ್ ಹಾಕಿರ್ತಾರೆ, ಟ್ಯೂಬ್ ಫೀಡಿಂಗ್. ಅದಕ್ಕೆ ನಮಗೆ ಹೆಲ್ಪ್ ಮಾಡ್ತಾರೆ ಸ್ಪೀಚ್ ಆ್ಯಂಡ್ ಸ್ವಾಲೋ ಥೆರಪಿಸ್ಟ್ ಅಂತೇಳಿ. ಅವರಿಗೆ ಹೇಗೆ ಅವರ ರಿಫ್ಲೆಕ್ಸ್ ನೋಡಿಕೊಂಡು ಬಾಯಿಯಲ್ಲಿ ತಗೊಳ್ಳುವ ಹಾಗೆ ಮಾಡ್ತಾರೆ. ಅದು ಫ್ಯಾಮಿಲಿಗೆ ದೊಡ್ಡ ಹೆಲ್ಪ್ ಆಗ್ತದೆ. ಇದರ ಟ್ಯೂಬ್ ಫೀಡಿಂಗ್ ಒಬ್ಬರನ್ನ ಕೆಲಸ ಆಗ್ತದೆ ಇಡೀ ದಿವಸ ಕೂತ್ಕೊಂಡು. ಅವರನ್ನು ಅದರಿಂದ ಟ್ಯೂಬಿನಿಂದ ಬಂಧ ಮುಕ್ತ ಮಾಡಿದರೆ ಅವರಿಗೆ ಫ್ಯಾಮಿಲಿಗೆ ಭಾರಿ ಒಂದು ಹೆಲ್ಪ್ ಆಗ್ತದೆ. ಟ್ಯೂಬ್ ಫೀಡಿಂಗ್ ಮಾಡಕ್ಕಂತಲೇ ಒಂದು ಜನ ಇಟ್ಕೋಬೇಕಾಗುತ್ತೆ. ನಮ್ಮ OPಯಲ್ಲಿ ಸಹ ನಾವು ಸ್ಪೆಷಾಲಿಟಿ ಕ್ಲಿನಿಕ್ಸ್ ಇದೆ. ನಮ್ಮ ಜೆರಿಯಾಟ್ರಿಕ್ ಕ್ಲಿನಿಕ್ನೊಟ್ಟಿಗೆ ನಮಗೆ ಪ್ರಾಬ್ಲಮ್ ಇದ್ದವರಿಗೆ, ಮೆಮರಿ ಪ್ರಾಬ್ಲಮ್ ಇದ್ದವರಿಗೆ ಅವರನ್ನು ಐಡೆಂಟಿಫೈ ಮಾಡಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೇವೆ ನಾವು ಶುರುವಿಗೆ OPಯಲ್ಲಿ. ಅದು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿ ಅವರಿಗೆ ಒಂದು ಡಿಟೇಲ್ಡ್ ಅಸೆಸ್ಮೆಂಟ್ ಬೇಕಿದ್ರೆ ನಾವು ಮೆಮರಿ ಕ್ಲಿನಿಕಿಂದ ನಾವೇ ಕೂತ್ಕೊಂಡು, ಸೈಕ್ಯಾಟ್ರಿಸ್ಟ್ ನಾವು ಕೂತ್ಕೊಂಡು ಅಸೆಸ್ ಮಾಡ್ತೇವೆ. ಮತ್ತು ಫಾಲ್ಸ್ ಕ್ಲಿನಿಕ್ ಅಂತ ಉಂಟು. ಫಾಲ್ಸ್ ಕ್ಲಿನಿಕ್ ಅಂದರೆ ನಾವು ಪ್ರಾಯದವರಿಗೆ ಒಂದು ಫಾಲ್ಸ್ ಬೀಳುವಂಥದ್ದು ಇರುತ್ತೆ, ಸ್ಟೆಬಿಲಿಟಿ ಇರೋದಿಲ್ಲ. ಬಿದ್ದ ಹಾಗೆ ಆದರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಅವರನ್ನು ಮೊಬಿಲೈಸ್ ಮಾಡಿ ನಾವು ಆರ್ಥೋಪೆಡಿಕ್ ಸರ್ಜನ್ಸ್ನೊಟ್ಟಿಗೆ ಕೂತ್ಕೊಂಡು ಅವರಿಗೆ ಸರ್ವಿಸಸ್ ಕೊಡ್ತೇವೆ. ಇನ್ಕಾಂಟಿನೆನ್ಸ್ ಮತ್ತೊಂದು ಪ್ರಾಬ್ಲಮ್, ಅವರಿಗೆ ಮೂತ್ರದ ಕಂಟ್ರೋಲ್ ಇರೋದಿಲ್ಲ. ಅದಕ್ಕೆ ಯೂರಾಲಜಿ ಸ್ಪೆಷಲಿಸ್ಟ್ ಇದೆ, ಅವರೊಟ್ಟಿಗೆ ಕೂತ್ಕೊಂಡು ನಾವು ಅಡ್ವೈಸ್ ಕೊಡ್ತೇವೆ. ಈ ರೀತಿಯ ವ್ಯಾಕ್ಸಿನೇಷನ್ ಕ್ಲಿನಿಕ್, ಅಂದರೆ ಪ್ರಾಯದವರಿಗೆ ಇನ್ಫೆಕ್ಷನ್ ಬರಬಾರದು ಅಂತ ಹೇಳೋದ್ರಲ್ಲಿ ಸಪ್ರೇಟ್ ಆಗಿ ವ್ಯಾಕ್ಸಿನೇಷನ್ ಕೊಡ್ತೇವೆ. ಮತ್ತು ನಮಗೆ ಇದು ನಮ್ಮ IP-OP ಸರ್ವಿಸಸ್ ಬಾಕಿ ಇವಾಗ ಸ್ವಲ್ಪ ವಿಭಿನ್ನ ಆಗಿರ್ತದೆ. ಅಂದರೆ ನಮ್ಮ ಇಲ್ಲಿಂದು ಹೋಮ್ ಎನ್ವೈರ್ಮೆಂಟ್ ಕೊಡ್ತೇವೆ ಅವರಿಗೆ, ಪೇಷಂಟ್ಸಿಗೆ. ಸಾಧಾರಣ ಹೆಚ್ಚಿನ ಪ್ರಾಯದವರು ಬಂದರೆ ನಮಗೆ ಇಲ್ಲಿಂದ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯ ನಮ್ಮ ಮನೆಯವರಾಗೆ ಆಗಿ ಹೋಗ್ತಾರೆ. ಯಾಕಂದ್ರೆ ಹೆಚ್ಚಿನಾಗಿ ಹಿರಿಯ ವಯಸ್ಕರಿಗೆ ಅವರ ಮನೆಯ ವಾತಾವರಣ ಇದ್ರೇನೆ ತುಂಬಾ ಕಂಫರ್ಟೇಬಲ್ ಅನ್ಸುತ್ತೆ. ಅವರನ್ನು ಲವ್, ಕೇರ್ ಇದೆಲ್ಲ ಇದ್ರೆ ಅವರಿಗೆ ಸಮಯ ಬೇಕಾಗ್ತದೆ. ಒಂದು ಈ ನಮ್ಮ ಸ್ಪೆಷಾಲಿಟಿಗೆ ಪೇಷಂಟ್ ಹತ್ರ ಮಾತಾಡಿದರೆ ಸಾಕು, ಹೆಚ್ಚಿನವರಿಗೆ ಗುಣ ಆಗ್ತದೆ. ಅಂದರೆ ಅವರಿಗೆ ಬಾಕಿದವರಲ್ಲಿ ಬಾಕಿ ಅವರ ರಿಲೇಟಿವ್ಸ್ನ ಹತ್ರ ಅವರಿಗೆ ಹೆಚ್ಚು ಕಿವಿ ಕೊಡೋದಿಲ್ಲ. ರಿಲೇಟಿವ್ಸ್ ಬೇಕಾದಷ್ಟು ಮಾತಾಡ್ತಾರೆ. ಈಗ ಅವರಿಗೆ ಯಾರಾದರೂ ಕೇಳುವ ಇದ್ದಾನೆ, ಅಂದರೆ ಕಾಯಿಲೆ ಬಗ್ಗೆ ಕೇಳುವ ಇದ್ದಾನೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ರಿಲೀಫ್ ಸಿಗುತ್ತೆ. ಮುಖ್ಯವಾದಂತಹ ಮೆಡಿಸಿನ್ ಅದೇ ಅಂತ ನಮ್ಮ ಜೆರಿಯಾಟ್ರಿಕ್ ಸರ್ವಿಸಸ್ ಅಂಡರ್ ಪ್ರಭಾ ಮೇಡಮ್ ನಮಗೆ ಸ್ಟೇಟ್ ಅವಾರ್ಡ್ ಬಂದಿದೆ. ಒಂದು 2018 ಬೆಸ್ಟ್ ಸರ್ವಿಸಸ್ ಆಲ್ ಓವರ್ ದ ಸ್ಟೇಟ್ ಅಂತ ಹೇಳುವ ಒಂದು ಫಲಕ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಕರೆದು ಫಲಕ ಕೊಟ್ಟಿದ್ದಾರೆ. ಅದು ಜೆರಿಯಾಟ್ರಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ಗೆ ಮಾತ್ರ. ಡಾಕ್ಟರ್, ಈಗ ಇಲ್ಲಿ MD ಅನ್ನೋದು ಸ್ಪೆಷಲ್ ಈಗ ಇತ್ತೀಚೆಗೆ ಸ್ಟಾರ್ಟ್ ಆಗಿರುವಂಥ ಕೋರ್ಸ್ ಅಂತ ಅನ್ಕೋತೀನಿ. ಇದ್ರ ಕುರಿತು ಏನು ಹೇಳ್ತೀರಾ?
ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಮಗೆ ಈ ಸ್ನಾತಕೋತ್ತರ ಪದವಿ ಕೊಡಲಿಕ್ಕೆ ಒಂದು ಪರ್ಮಿಷನ್ ಸಿಕ್ಕಿದೆ. ಕಳೆದ ವರ್ಷ ನಮ್ಮೊಟ್ಟಿಗೆ ಪುನಃ 2 ಸ್ನಾತಕೋತ್ತರ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರು MBBS ಆಲ್ರೆಡಿ ಪೂರೈಸಿದವರು. 2 ಸೀಟ್ ಅಲೌಡ್ ಆಗಿದೆ. ಈ ವರ್ಷ ಪುನಃ 2 ಜನ ಬರ್ತಾ ಇದ್ದಾರೆ. ಇವರು ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳು. ಓಕೆ, ಇವರು MD ಮಾಡ್ತಿರೋರು. ಓಕೆ ಡಾಕ್ಟರ್, ಈಗಾಗಲೇ ನೀವು ಹೇಳಿದ್ರಿ ಜೆರಿಯಾಟ್ರಿಕ್ ಮೆಡಿಸಿನ್ ಅನ್ನೋದು ಬರೀ ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಅಲ್ಲಿ ಮಲ್ಟಿ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಮಲ್ಟಿ ಡಿಸಿಪ್ಲಿನರಿ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅಂತ. ಸೊ ಇದರ ಕುರಿತು, ಈ ತಂಡದ ಕುರಿತು ಏನು? ನಮ್ಮ ಸರ್ವಿಸಸ್ ಮಲ್ಟಿ ಡಿಸಿಪ್ಲಿನರಿ ತಂಡ ಪೇಷಂಟ್ ಆಸ್ಪತ್ರೆ ಖಾಲಿರಿಸಿದ ಕೂಡಲೇ ಪ್ರವರ್ತನೆ ಮಾಡ್ತದೆ. ಅಂದರೆ ನಮ್ಮದು ಔಟ್ ಪೇಷಂಟ್ ಸರ್ವಿಸಲ್ಲಿಯೂ ಈ ತಂಡ ಇರ್ತದೆ. ಮತ್ತು ಅದನ್ನು ಇನ್ ಪೇಷಂಟ್ ಬರುವಾಗ ಅಡ್ಮಿಟ್ ಆದರೆ ನಮ್ಮೊಟ್ಟಿಗೆ ಅವರು ರೌಂಡ್ಸಿಗೆ ಬರ್ತಾರೆ ಮತ್ತು ಅವರಿಗೆ ನಾವು ಆದೇಶಿಸುವ ಎಲ್ಲ ಚಟುವಟಿಕೆಗಳನ್ನು ಅವರು ಮಾಡ್ತಾರೆ. ಈ OPಯಲ್ಲಿ ಶುರು ಆಗ್ತದೆ. ನಮ್ಮೊಟ್ಟಿಗೆ ಜಿರಿಯಾಟ್ರಿಕ್ ಸ್ಪೆಷಲೈಸ್ಡ್ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಇವರು ನಿಶಾ ಕುಲಾಲ್ ಅಂತ ಹೇಳುವವರು. ಇವರು MPT ಮಾಡಿದ್ದಾರೆ ಜಿರಿಯಾಟ್ರಿಕಲ್ಲಿ. ಮತ್ತೆ ನ್ಯೂಟ್ರಿಷನಿಸ್ಟ್ ಇದ್ದಾರೆ. ಇವರು ಸಹ ಸ್ನಾತಕೋತ್ತರ ಪದವಿದ್ದವರು. ಅವರು ನಜ್ನೀನ್ ಅಂತೇಳಿ ಅವರ ಇವರು ಡಯಟಿಷಿಯನ್ ನ್ಯೂಟ್ರಿಷನಿಸ್ಟ್. ಮತ್ತು ನಮ್ಮ ಸೈಕಾಟ್ರಿಸ್ಟ್ ಸೋಷಿಯಲ್ ವರ್ಕರ್ ಇವರು ಶುಭಶ್ರೀ ಅಂತೇಳಿ. ನರ್ಸಿಂಗ್ ಟೀಮ್ ಇದೆ. ಇವರು ಡಾಕ್ಟರ್ ಸುಂದರ್ ಅಂತೇಳಿ ವಾರ್ಡ್ ಇನ್ಚಾರ್ಜ್. ಅವರು ನರ್ಸಿಂಗ್ ಇನ್ಚಾರ್ಜ್ ಅವರು. ಇವರಿಗೆಲ್ಲ ಸ್ಪೆಷಲೈಸ್ಡ್ ಇದು ಉಂಟು, ರೋಲ್ ಉಂಟು ನಮ್ಮ ಟೀಮ್ನಲ್ಲಿ. ಅವರು ಮಾತಾಡಲಿಕ್ಕೆ ಬಿಡ್ತೇನೆ. ಅವ್ರ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಮ್ಮ ಜೊತೆಗಿದ್ದಾರೆ ನಿಶಾ ಕುಲಾಲ್, ಜೆರಿಯಾಟ್ರಿಕ್ ಫಿಸಿಯೋಥೆರಪಿಸ್ಟ್. ಹೆಲೋ ಮ್ಯಾಮ್. ಮ್ಯಾಮ್, ಮೊಟ್ಟ ಮೊದಲ ಪ್ರಶ್ನೆ, ಈಗ ಇದು ಜೆರಿಯಾಟ್ರಿಕ್ ಮೆಡಿಸಿನ್ ಅಲ್ವಾ? ಸೊ ಇದರಲ್ಲಿ ಫಿಸಿಯೋಥೆರಪಿಯ ಪಾತ್ರ ಹೇಗಿರುತ್ತೆ? ಇದು ಜಿರಿಯಾಟ್ರಿಕ್ ಮೆಡಿಸಿನ್. ನಾನು ಜಿರಿಯಾಟ್ರಿಕ್ ಮೆಡಿಸಿನಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದೇನೆ. ಜಿರಿಯಾಟ್ರಿಕ್ ರಿಹ್ಯಾಬಿಲಿಟೇಷನಲ್ಲಿ ಮಾಸ್ಟರ್ಸ್ ಮಾಡಿದ್ದೇನೆ. ಸೊ ಇಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಜಿರಿಯಾಟ್ರಿಕ್ ಮೆಡಿಸಿನ್ ಅಂದರೆ ಪೇಷಂಟ್ ಏಜ್ ಆಗ್ತಾ ಹೋದಾಗೆ ಕಾಯಿಲೆಗಳು, ಅವರಿಗೆ ಬರುವಂಥ ಕಾಯಿಲೆಗಳು ಸಹ ಜಾಸ್ತಿ ಆಗ್ತದೆ. ಸೊ ನಮಗೆ ಇಲ್ಲಿ 2 ರೋಲ್ ಇರ್ತದೆ. ಒಂದು ಪ್ರಾಯದವರು ವಿದ್ ಕಾಯಿಲೆಗಳು, ಬೇರೆ ಬೇರೆ ಕಾಯಿಲೆಗಳು, ಮತ್ತೆ ಆರೋಗ್ಯವಂತ ಪ್ರಾಯದವರು ಅಂತ ಹೇಳ್ತೀವಲ್ಲ, ಆರೋಗ್ಯವಂತ ವಯಸ್ಕರು ಹಾಗೂ ಕಾಯಿಲೆ ಇದ್ದವರು. ಸೊ ಆರೋಗ್ಯವಂತ ಇದು ಪ್ರಾಯದವರಿಗೆ ನಾವೇನು ಓಲ್ಡರ್ ಅಡಲ್ಟ್ಸ್ಗೆ ಏನು ಮಾಡ್ತೇವೆ ಹೇಳಿದರೆ, ಅವರು ಇನ್ನೂ ಸಹ ಆರೋಗ್ಯವಾಗಿ ಹೇಗೆ ಕಳಿಬಹುದು ಅಂತ. ಓಕೆ, ಥ್ರೂ ಎಕ್ಸಸೈಸ್. ಅವರದ್ದು ಜನರಲ್ ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಯಾವ ರೀತಿಯ ವ್ಯಾಯಾಮಗಳನ್ನು ಮಾಡಬೇಕು, ಆ ರೀತಿ ಇನ್ನೂ ಸಹ ಅವರು ಇಂಡಿಪೆಂಡೆನ್ಸಿ ಮೇಂಟೈನ್ ಮಾಡಬೇಕಾದ್ರೆ ಯಾವ ರೀತಿ ವ್ಯಾಯಾಮ ಮಾಡ್ಕೊಳ್ಬೇಕು. ಸೊ ಆ ರೀತಿ ಅದನ್ನೆಲ್ಲ ಜಾಸ್ತಿಯಾಗಿ ನಾವು ಇಲ್ಲಿ ಮಾಡಿಸ್ತೇವೆ. ಅಂದರೆ ಈಗ ಕಾನ್ಸೆಪ್ಟ್ ಇದೆ ಹೆಲ್ದಿ ಏಜಿಂಗ್, ಗ್ರೇಸ್ಫುಲ್ ಏಜಿಂಗ್, ಆಕ್ಟಿವ್ ಏಜಿಂಗ್ ಅಂತ. ಸೊ ಅವರನ್ನು ಹೇಗೆ ಅವರು ಆಕ್ಟಿವ್ ಆಗಿ ಇಟ್ಕೊಳ್ಳೋದು ಎಕ್ಸಸೈಸ್ ಅದು ಒಂದು. ಮತ್ತೆ ನಾನು ಈ ಸೆಟಪ್ ಅಲ್ಲಿ ಜಾಸ್ತಿಯಾಗಿ ಅವರಿಗೆ ಆಲ್ರೆಡಿ 1-2-3 ಕಾಯಿಲೆಗಳು ಇರ್ತದೆ. ಕೆಲವರಿಗೆ ಏನಾಗುತ್ತೆ, ಕಾಯಿಲೆಗಳು ಬಂದಾಗ ಅವರದ್ದು ಫಿಸಿಕಲ್ ಆಕ್ಟಿವಿಟಿ ಏನು ಹೇಳ್ತೇವಲ್ಲ ನಾವು, ಅವರದ್ದು ದೈಹಿಕ ಕೆಲಸಗಳು ಏನು ಹೇಳ್ತೇವಲ್ಲ, ಅದು ತುಂಬಾ ವೈಟಲ್ ರೋಲ್ ಆಗ್ತದೆ ಅವರದ್ದು ಇಂಡಿಪೆಂಡೆನ್ಸಿ ಮೇಂಟೈನ್ ಮಾಡಲಿಕ್ಕೆ. ಮತ್ತೆ ಅವರದ್ದು ಕ್ವಾಲಿಟಿ ಆಫ್ ಲೈಫ್ ಅಂತ ಏನು ಹೇಳ್ತೇವಲ್ಲ ನಾವು, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಏಜ್ ಆಗ್ತಾ ಹೋದಾಗೆ ಅದು ಕಡಿಮೆ ಆಗ್ತಾ ಬರ್ತದೆ. ಅವರದ್ದು ಇಂಡಿಪೆಂಡೆನ್ಸಿ ಕಡಿಮೆ ಆಗ್ತದೆ, ಅವರು ನಡೆಯುವಂಥದ್ದು ಕಡಿಮೆ ಆಗುತ್ತೆ, ಶಕ್ತಿಗಳು ಕಡಿಮೆ ಆಗುತ್ತೆ ಅವರದ್ದು. ಸೊ ಅದು ಕಡಿಮೆ ಆಗ್ತಾ ಹೋದಾಗೆ ಏನಾಗ್ತದೆ ಹೇಳಿದ್ರೆ ಅವರಿಗೆ ನಡಿಲಿಕ್ಕೆ ಕಷ್ಟ ಆಗುದು. ಇಲ್ಲಿ ಜಾಸ್ತಿಯಾಗಿ ನಾವು ಬೆಡ್ ರಿಡನ್ ಪೇಷಂಟ್ಸ್, ಒಂದು ಸರ್ತಿ ಹಾಸ್ಪಿಟಲೈಸ್ಡ್ ಆದ್ಮೇಲೆ ಅವರು ಅಂದ್ಕೊಳ್ತಾರೆ ಅವರು ಇನ್ನು ಯಾವತ್ತು ಕೆಳಗೆ ಇಳಿಲಿಕ್ಕೆ ಆಗುದಿಲ್ಲ, ನಡಿಲಿಕ್ಕೆ ಆಗುದಿಲ್ಲ, ಆ ರೀತಿಯೆಲ್ಲ ಅವರದ್ದು ಕಂಡೀಷನ್ ಇರ್ತದೆ. ಆ ರೀತಿಯೆಲ್ಲ ತಿಳ್ಕೊಂಡಿರ್ತಾರೆ. ಸೊ ಇಲ್ಲಿ ನಾನು ಅವರದ್ದು ಎಲ್ಲ ಫಿಸಿಕಲ್ ಏನ್ ಕಂಡೀಷನ್ಸ್ ಇದೆ ಅಲ್ಲ, ಅವರಿಗೆ ಏನೆಲ್ಲ ತೊಂದರೆ ಆಗ್ತದೆ, ನಡೆಯುವುದಕ್ಕೆ ಏನ್ ತೊಂದರೆ ಆಗ್ತದೆ, ಏನ್ ಪೇನ್ ಇದೆ, ಸೊ ಆ ರೀತಿ ಎಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಐಡೆಂಟಿಫೈ ಮಾಡೋದು. ಅದಕ್ಕೆ ಬೇಕಾದ ಯಾವ ರೀತಿ, ಸಪೋಸ್ ಅವ್ರದ್ದು ಶಕ್ತಿ ಕಡಿಮೆ ಆಗಿ ಅವರಿಗೆ ನಡಿಲಿಕ್ಕೆ ಕಷ್ಟ ಆಗ್ತಿದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಮಾಡ್ತೇವೆ. ಬ್ಯಾಲೆನ್ಸ್ ಅಲ್ಲಿ ಅವರಿಗೆ ನಡೆಯುವುದು ಹೆದರಿಕೆ ಆಗ್ತದೆ, ಬೀಳ್ತೇವೆ ಅಂತ ಹೆದರಿಕೆ ಆಗ್ತಾ ಇದ್ದೇವೆ, ನೀವಾಗ ನೋಡಿದ್ರಲ್ಲ ಅದು ಎಜಿಲಿಟಿ ಟ್ರೈನಿಂಗ್ ಅಂತ ನಾವು ಮಾಡ್ತೇವಲ್ಲ, ಆ ರೀತಿ ಬ್ಯಾಲೆನ್ಸ್ ಎಕ್ಸಸೈಸ್ ಅವುಗಳನ್ನ ಕೊಡ್ತೇವೆ. ಸೊ ಇದೇ ರೀತಿ ಬೇರೆ ಬೇರೆ ಅವರಿಗೆ ಅವರದ್ದು ಕಂಡೀಷನ್ ಸ್ಪೆಸಿಫಿಕ್ ಆಗಿ ಎಕ್ಸಸೈಸ್ಗಳನ್ನು ಪ್ರಿಸ್ಕ್ರೈಬ್ ಮಾಡಿ, ಮತ್ತೆ ಅವರದ್ದು ಹೇಗೆ ಅವರದ್ದು ಇಂಡಿಪೆಂಡೆನ್ಸಿ ಇಂಪ್ರೂವ್ ಮಾಡ್ಬೋದು, ನಡೆಯುವುದು ಹೇಗೆ ಅವರು ಇನ್ನೂ ಸಹ ಜಾಸ್ತಿ ಸ್ವಲ್ಪ ಬೆಟರ್ ಆಗಿ ನಡಿಬಹುದು, ನಡೆಯುವಾಗ ಬೀಳದೆ ಹೇಗೆ ಅವರ ಜಾಗೃತಿ ಮಾಡಿಕೊಂಡು ನಡಿಬಹುದು, ಆ ರೀತಿಯಾಗಿ ಟ್ರೈನ್ ಮಾಡ್ತೇವೆ.
ಮತ್ತು ಇಲ್ಲಿ ಎಲ್ಡರ್ಲಿ ಅಂದರೆ ಜಾಸ್ತಿಯಾಗಿ ಬೆಡ್ ರಿಡನ್ ಪೇಷಂಟ್ಸಿಗೆ ಬೆಡ್ಡಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಡ್ತೇವೆ. ನಾವಿಲ್ಲಿ ಒಂದು ಸ್ಪೆಷಲೈಸ್ಡ್ ವೀಲ್ ಚೇರ್ ಬೇರೆ ಇದೆ. ಸೊ ಅದರಲ್ಲಿ ಜಾಸ್ತಿ ಅವರಷ್ಟಕ್ಕೆ ಅವರಿಗೆ ಚೇರಲ್ಲಿ ಕುತ್ಕೊಳ್ಳಿಕ್ಕೆ ಆಗದಿದ್ರೆ ನಾವು ಶಿಫ್ಟ್ ಮಾಡಿ ಪೇಷಂಟ್ಗೆ ವೀಲ್ ಚೇರಿಗೆ ಮೊಬಿಲೈಸ್ ಮಾಡಿ ಮತ್ತೆ ಅವರಿಗೆ ಹೊರಗಡೆ ತೋರಿಸುವುದು ಅಂಥ ರೀತಿಯೆಲ್ಲ ಅದು ಅಂದರೆ ಅವರದ್ದು ಸಹ ಮಾನಸಿಕವಾಗಿ ಸಹ ಅವರಿಗೆ ಸ್ವಲ್ಪ ಅದು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ ಹಾಸ್ಪಿಟಲಲ್ಲಿ. ಅದು ಎನ್ವೈರನ್ಮೆಂಟ್ ಒಂದು ಚೇಂಜ್ ಆಗುತ್ತೆ. ಸೊ ಆ ರೀತಿ ಎಲ್ಲ ಕೆಲಸಗಳನ್ನ ಇಲ್ಲಿ ಮಾಡ್ತಾ ಇದ್ದೇವೆ. ಮತ್ತೆ ಇದು ಎಲ್ಡರ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವರಿಗೆ ಒಂದು ಅರ್ಥ ಆಗುವಿಕೆ ಅವರಿಗೆ ತುಂಬಾ ಪೇಷನ್ಸ್ ಬೇಕು, ಅದು ಎಲ್ಲ ಜಾಸ್ತಿ ಎಫರ್ಟ್ ಹೋಗ್ತದೆ. ಸಪೋಸ್ ಒಂದು ಹೆಲ್ದಿ ಅಂದ್ರೆ ಅಡಲ್ಟ್ಸ್ಗೆ ನಾವು ಒಂದು ಹಾಫ್ ಎನ್ ಅವರ್ ಸ್ಪೆಂಡ್ ಮಾಡಿದ್ರೆ ಇವರಿಗೆ ಆಲ್ಮೋಸ್ಟ್ 1 hour ಹೋಗುತ್ತೆ. ಅವರಿಗೆ ಅರ್ಥ ಮಾಡಿಸ್ಲಿಕ್ಕೆ ಅದು ಸಹ ಎಕ್ಸಸೈಸ್ಗೆ ಜಾಸ್ತಿಯಾಗಿ ನೀವು ಎಲ್ಲರೂ 60 ಏನಾದ್ರೂ ತೊಂದರೆ ಆಗ್ತದೆ ಮಾತ್ರ ಎಕ್ಸಸೈಸ್ ಬೇಕೇ ಹೇಳುವವರು ಮಾತ್ರ ಮಾಡ್ತಾರೆ. ನಮ್ಮ ಕೆಲವು ಜನರೇಷನ್ ಅಲ್ಲಿ ಎಕ್ಸಸೈಸ್ ಆಲ್ರೆಡಿ ಯೂಸ್ ಟು ಇರ್ತಾರಲ್ಲ, ಸೊ ಅವರಿಗೆ ನಮ್ಗೆ ಈಸಿ ಆಗುತ್ತೆ. ಅವರಿಗೆ ಗೊತ್ತಾಗ್ತದೆ ಈ ತರ ಮಾಡಿ ಹೇಳಿದ್ರೆ ಮಾಡ್ತಾರೆ. ಇವರಿಗೆ ಫಸ್ಟ್ ಆಫ್ ಆಲ್ ಎಕ್ಸಸೈಸ್ ಅಂದ್ರೆ ಏನಂತಾನೆ ಗೊತ್ತಿರುತ್ತೆ. ನಾವು ಹೇಳಿದ್ರೆ ನಾವು ನಡಿತೇವೆ, ನಾವು ಕೆಲಸ ಮಾಡ್ತೇವೆ ಅದೇ ಹೇಳ್ತಾರೆ. ವ್ಯಾಯಾಮ ಹೇಗೆ ಅವರದ್ದು ಆರೋಗ್ಯಕ್ಕೆ ಹೆಲ್ಪ್ ಆಗ್ತದೆ ಆ ರೀತಿ ಗೊತ್ತಿರೋದಿಲ್ಲ. ಸೊ ಅದನ್ನ ಅರ್ಥ ಮಾಡೋದು ಅದೆಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ. ಹಾಗಾದ್ರೆ ಮೇಡಮ್, ಈಗ ಈ ಜನರಲ್ ಫಿಸಿಯೋಥೆರಪಿಗೂ ಈ ವಾಟ್ ಈಸ್ ದಟ್ ಕಾಲ್ಡ್ ಜಿರಿಯಾಟ್ರಿಕ್ ಫಿಸಿಯೋಥೆರಪಿ, ಇದಕ್ಕೆ ವ್ಯತ್ಯಾಸ ಇದೆ ಅಂದ್ರೆ ನಾವು ಒಂದ್ಸತಿ BPT ಕಂಪ್ಲೀಟ್ ಮಾಡ್ತೇವಲ್ಲ, ನಾವು ಬ್ಯಾಚುಲರ್ ಕೋರ್ಸ್ ಕಂಪ್ಲೀಟ್ ಮಾಡಿ ಆದ್ಮೇಲೆ ನಾವು ಮಾಸ್ಟರ್ಸ್ ಮಾಡ್ತೇವೆ ಎಲ್ಲದರಲ್ಲಿ ಸಹ. ಈಗ ಆರ್ಥೋ ಸ್ಪೆಷಲೈಸೇಷನ್, ಕಾರ್ಡಿಯೋ ಸ್ಪೆಷಲೈಸೇಷನ್, ಕಾರ್ಡಿಯಾಕ್ ರಿಹ್ಯಾಬ್, ಸೊ ಅದೇ ರೀತಿ ಜಿರಿಯಾಟ್ರಿಕ್ ರಿಹ್ಯಾಬಿಲಿಟೇಷನ್ ಅಂತ. ಸೊ ಅದನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಅಂದ್ರೆ ಅವರು ಇನ್ನೂ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ. ಏಜ್ ಬಗ್ಗೆ ಹೇಗೆ ಕೇರ್ ಕೊಡೋದು, ಅವರದ್ದು ಸ್ಪೆಸಿಫಿಕ್ ಆಗಿ ಕಂಡೀಷನ್ಸ್ಗೆ ಹೇಗೆ ಟ್ರೀಟ್ ಮಾಡೋದು. ಸೊ ಅದು ಕೋರ್ಸಲ್ಲೂ ವ್ಯತ್ಯಾಸ ಇದೆ. ಅಂದ್ರೆ ಅದು ಸ್ಪೆಷಲೈಸೇಷನ್ ಹೇಳಿದಲ್ಲ, ಇವರು ಹೇಗೆ MD ಮಾಡ್ತಾರಲ್ಲ, ನಮ್ಮದು ಮಾಸ್ಟರ್ಸ್ ಡಿಗ್ರಿ. ಅದು ಇಲ್ಲೇ ಇದೆ ಕೋರ್ಸ್? ಅದು ಕೋರ್ಸ್ ಇಲ್ಲಿ ಅಲ್ಲ, ನಾನು ಮಾಡಿದ್ದು ಮಣಿಪಾಲಲ್ಲಿ. ಸೊ ಈಗ ಕೆಲವು ಕಡೆ ಬರ್ತಾ ಇದೆ. ಈಗಾಗಲೇ ಡಾಕ್ಟರ್ ಹೇಳಿದ್ರು ಇಲ್ಲಿ MD ಅನ್ನೋ ಕೋರ್ಸ್ ಸ್ಪೆಷಲ್ ಸ್ಟಾರ್ಟ್ ಆಗಿದೆ. ಅದು MBBS ಅಲ್ಲಿ, ನಮ್ಮದು BPT ಫಿಸಿಯೋಥೆರಪಿಸ್ಟ್. ಸೊ ನಮ್ಮದು ಇಲ್ಲಿ ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ಅವರು ಜಿರಿಯಾಟ್ರಿಕ್ ಅಲ್ಲಿ ಸ್ಪೆಷಲೈಸೇಷನ್. ಸೊ ನಾನು ಕಲಿತದ್ದು ಮಣಿಪಾಲಲ್ಲಿ. ಮೇಡಮ್, ಈಗಾಗಲೇ ಹೇಳಿದ್ದೀನಿ, ಒಂದು ಆರೋಗ್ಯಕರವಾದಂತಹ ಒಂದು ಸೆಟ್ ಇದ್ರೆ ಇನ್ನೊಂದು ಸ್ವಲ್ಪ ಸಮಸ್ಯೆ ಇರುವಂತಹ ಒಂದು ಸೆಟ್ ಇರುತ್ತೆ ಅಂತ. ಈ ಆರೋಗ್ಯವಂತರು ಯಾಕಾಗಿ ಬರ್ತಾರೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಇನ್ಫಾರ್ಮೇಶನ್ ಇದ್ರೆ ಮಾತ್ರ ಬರ್ತಾರಾ ವ್ಯಾಯಾಮಕ್ಕೋಸ್ಕರ? ಕೆಲವೇ ಅಂದ್ರೆ ಆರೋಗ್ಯವಂತ ಈಗ ಕೆಲವು ಕಾಯಿಲೆಗಳಿದ್ದು ಸಹ, ಸಪೋಸ್ ಡಯಾಬಿಟೀಸ್ ಅವರದ್ದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅಷ್ಟು ಏನು ಸಹ ಅವರಿಗೆ ತೊಂದರೆ ಕೊಡುವುದಿಲ್ಲ. ಅವರಿಗೆ ದೈಹಿಕವಾಗಿ ನೀವು ನೋಡ್ಲಿಕ್ಕೆ ಹೋದ್ರೆ ಅದು ಲಾಂಗ್ ಸ್ಟ್ಯಾಂಡಿಂಗ್ ಹೋದಾಗೆ ಅವರಿಗೆ ಒಂದೊಂದೇ ತೊಂದರೆಗಳು ಬರ್ತದೆ. ಕಾಲಿನಲ್ಲಿ ಉರಿ ಬರುವುದು, ದೇಹದಲ್ಲಿ ಆಯಾಸ ಆಗುದು, ಈ ರೀತಿ ಎಲ್ಲ. ಸೊ ಅದು ಡಿಸೀಸ್ ಹಿಡ್ಕೊಂಡು ಅವರು ಇನ್ನೂ ಸಹ ಜಾಸ್ತಿಯಾಗಿ ಏನ್ ಹೇಳ್ತಾರೆ, ಲೈಫ್ ಸ್ಪ್ಯಾನ್ ಜಾಸ್ತಿ ಮಾಡಬೇಕು ಅಥವಾ ಅವರದ್ದು ಇಂಡಿಪೆಂಡೆನ್ಸಿ ಮೇಂಟೈನ್ ಮಾಡಬೇಕು. ಸೊ ಹಾಗೆ ಎಲ್ಲ ಹೇಳುವಾಗ ಅವರು ಎಕ್ಸಸೈಸ್ಗೆ ಸಿಕ್ ಮಾಡ್ತಾರೆ. ಅಂದ್ರೆ ಡಯಾಬಿಟೀಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಎಕ್ಸಸೈಸ್ ಒಳ್ಳೆ ಎವಿಡೆನ್ಸ್ ಇದೆ. ಅಂದ್ರೆ ದಿನಕ್ಕೆ ಇಷ್ಟು ನಿಮಿಷ ಎಕ್ಸಸೈಸ್, 20 minutes ಆಫ್ ವಿಗರಸ್ ಮಾಡರೇಟ್ ಟು ವಿಗರಸ್ ಆಕ್ಟಿವಿಟೀಸ್ ಅಂತ ಮಾಡಿದ್ರೆ ಡಯಾಬಿಟೀಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಯಾವುದೇ ಸಹ ನಮ್ಮದು ಲೈಫ್ ಸ್ಟೈಲ್ ಡಿಸೀಸ್ ಇರ್ಬೋದು, ಡಯಾಬಿಟೀಸ್, BP ಅಂತದ್ದು ಡಿಸೀಸ್ ಇದ್ದವರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ, ಅದು ಮೇಂಟೈನ್ ಮಾಡ್ಲಿಕ್ಕೆ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅದು ಮೇನ್ಲಿ ನೀವು ಫಿಸಿಯೋಥೆರಪಿ ಹೇಳ್ಕೊಡ್ತೀರಾ? ವೀಕ್ಷಕರೇ, ಇವಾಗ ನಮ್ಮ ಜೊತೆಗೆ ಜಿರಿಯಾಟ್ರಿಕ್ ಡಯಟಿಷಿಯನ್ ನಾಜ್ನೀನ್ ಅವರಿದ್ದಾರೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ, ನಮಸ್ತೆ. ಮೊಟ್ಟ ಮೊದಲ ಪ್ರಶ್ನೆ, ಈ ಜಿರಿಯಾಟ್ರಿಕ್ ಮೆಡಿಸಿನ್ ಅಲ್ಲಿ ಜಿರಿಯಾಟ್ರಿಕ್ ನ್ಯೂಟ್ರಿಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಈಗ ನೋಡಿ, ನಾರ್ಮಲ್ ಅಡಲ್ಟ್ಸಿಗೂ ಏಜ್ ಆದವರಿಗೂ ನ್ಯೂಟ್ರಿಷನಲ್ ನೀಡ್ಸ್ ತುಂಬ ವ್ಯತ್ಯಾಸ ಬರ್ತದೆ. ನೀವು ತಿನ್ನುವ ಹಾಗೆ ಓಲ್ಡ್ ಏಜ್ ಅವರಿಗೆ ತಿನ್ಲಿಕ್ಕೆ ಆಗೋದಿಲ್ಲ, ಪ್ಲಸ್ ಅವರದ್ದು ಡೈಜೆಷನ್ ತುಂಬ ಸ್ಲೋ ಇರ್ತದೆ. ಸೊ ನಿಮಗೆ ಪ್ರಿಸ್ಕ್ರೈಬ್ ಮಾಡುವ ಹಾಗೆ ಅವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಸ್ಪೆಷಲೈಸ್ಡ್ ಆಗಿ ಅವರಿಗೆ ಈಸಿಲಿ ಡೈಜೆಸ್ಟಿಬಲ್ ಲಾಟ್ ಆಫ್ ನ್ಯೂಟ್ರಿಯನ್ಸ್ ಬೇಕಾಗ್ತದೆ, ಬಿಕಾಸ್ ಡೈಜೆಷನ್ ಸ್ಲೋ ಇರ್ತದೆ ಅಲ್ಲ. ಹಾಗೆ ಅವ್ರಿಗೆ ಸ್ಪೆಷಲೈಸ್ಡ್ ಆಗಿ ಬೇಕಾಗ್ತದೆ. ಇಲ್ಲಿ ನಾನು ಬೋತ್ OP ಮತ್ತು IP ಪೇಷಂಟ್ಸ್ನ ನೋಡ್ತೇನೆ. OPಯಲ್ಲಿ ಹೇಗೆ ಅಂದರೆ ಡಯಾಬಿಟಿಕ್, ರೀನಲ್ ಪೇಷಂಟ್ಸ್, ಹೈಪರ್ಟೆನ್ಸಿವ್ ಪೇಷಂಟ್ಸ್, ಹೀಗೆ ಡಿಫ್ರೆಂಟ್ ಕಂಡೀಷನ್ಸ್ ಇರೋ ಪೇಷಂಟ್ಸ್ ಬರ್ತಾರೆ. ಸೊ ಅವರಿಗೆ ಬೇಕಾದ ಹಾಗೆ ಕೌನ್ಸಿಲಿಂಗ್ ಮಾಡಿ ಡಯಟ್ ಪ್ಲ್ಯಾನ್ ಮಾಡಿ ಪ್ರಿಸ್ಕ್ರೈಬ್ ಮಾಡ್ತೇನೆ. ಓಕೆ. ಆ್ಯಂಡ್ IP ಹೇಗೆ ಅಂದರೆ ಅಡ್ಮಿಟ್ ಆದ ದಿನವೇ ಅವರಿಗೆ ಅವರದ್ದು ನ್ಯೂಟ್ರಿಷನಲ್ ಸ್ಟೇಟಸ್ ಹೇಗೆ ಉಂಟು, ಸೊ ಮಿನಿ ನ್ಯೂಟ್ರಿಷನಲ್ ಅಸೆಸ್ಮೆಂಟ್ ಇದೆ, ಅದು ಮಾಡಿ ಅವರದ್ದು ನ್ಯೂಟ್ರಿಷನಲಿ ಹೇಗಿದ್ದಾರೆ, ಮಾಲ್ ನರಿಶ್ಡ್ ಇದ್ದಾರಾ, ನಾರ್ಮಲ್ ಇದ್ದಾರಾ, ರಿಸ್ಕ್ ಪೇಷಂಟ್ಸ್ ಅಂತ ನೋಡಿ, ಆಮೇಲೆ ಅವ್ರದ್ದು ಕಂಡೀಷನ್ಸ್ ನೋಡಿ ಅದರ ಪ್ರಕಾರ
ಡಯಟ್ ಪ್ರಿಸ್ಕ್ರೈಬ್ ಮಾಡ್ತೀರಾ? ಓಕೆ. ಈಗ ಕೆಲವೊಬ್ಬರಿಗೆ ಒಂದೇ ಕಾಯಿಲೆ ಅಲ್ಲ, 1-2-3 ಕಾಯಿಲೆ ಇರುತ್ತೆ. ಸೊ ಆ ಟೈಮಲ್ಲಿ ಮೂರಕ್ಕೂ ಕಂಪೇರ್ ಮಾಡಿ ಮೇಕ್ ಅ ಡಯಟ್. ಈಗ ಕೆಲವರು ಬರ್ತಾರೆ, ಹೈಪರ್ಟೆನ್ಸಿವ್ ಇರ್ತಾರೆ, ಡಯಾಬಿಟೀಸ್ ಇರ್ತದೆ, ಅವರಿಗೆ ಅವ್ರ ರೀನಲ್ ಪೇಷಂಟ್ಸ್ ಆಗಿರ್ತಾರೆ. ಸೊ ಇದಕ್ಕೆಲ್ಲ ಒಂದೇ ಡಯಟ್ ಹೇಳಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಅವರಿಗೆ ಸ್ಪೆಸಿಫಿಕ್ ಆಗಿ ಡಿಫ್ರೆಂಟ್ ಡಯಟ್ ಪ್ಲಾನ್ಸ್, ಈಚ್ ಪೇಷಂಟ್ಸ್ಗೆ ಸಹ ಡಿಫ್ರೆಂಟ್ ಡಯಟ್ ಪ್ಲಾನ್ಸ್ ಬೇಕಾಗ್ತದೆ. ಓಕೆ. ಸೊ ಅದರ ಕಂಡೀಷನ್ ಮೇಲೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಡಯಟ್ ಸಪ್ರೇಟ್ ಆಗಿ ಡಯಟ್ ಪ್ಲಾನ್ಸ್ ಎಲ್ಲ ಮಾಡಿ ಚಾರ್ಟ್ ಮಾಡಿ ಕೊಡೋದು. ಆ್ಯಂಡ್ ಇಲ್ಲಿ ಹಾಸ್ಪಿಟಲಲ್ಲಿ ಸೆಪರೇಟ್ ಆಗಿ ಪೇಷಂಟ್ಸ್ಗೆ, ರೀನಲ್ ಪೇಷಂಟ್ ಆ್ಯಂಡ್ ಡಯಾಬಿಟೀಸ್ ಪೇಷಂಟ್ಗೆ ಬೇಕಾದ ಥರ ಡಯಟ್ಸ್ ಸಿಗ್ತದೆ ಮಾರ್ನಿಂಗ್ ಟು ನೈಟ್. ಓಕೆ. ಹಾಂ. ಆ್ಯಂಡ್ ಕೆಲವರು RT ಫೀಡ್ ಪೇಷಂಟ್ಸ್, ಟ್ಯೂಬ್ ಫೀಡಿಂಗ್, ಅವರಿಗೆ ಸೆಪರೇಟಾಗಿ ಟ್ಯೂಬ್ ಫೀಡಿಂಗಲ್ಲಿ ಹೇಗೆ ಅವರಿಗೆ ಅವರ ದೇಹಕ್ಕೆ ಬೇಕಾದಷ್ಟು ಕ್ಯಾಲರೀಸ್ ಮತ್ತು ಪ್ರೋಟೀನ್ ಹೇಗೆ ಕೊಡಬೇಕು, ಎಷ್ಟು ಬೇಕಾಗ್ತದೆ ಅಂತ ಅದು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಬೇಕಾಗ್ತದೆ. ಎಗೇನ್ ಅದು ಡಿಪೆಂಡ್ಸ್ ಆನ್ ದ ಕಂಡೀಷನ್, ಬೇರೆ ಬೇರೆ ಕಂಡೀಷನ್ಸ್. ಹಾಗೆ ಅವರಿಗೆ ಬೇಕಾದ ಹಾಗೆ ಟ್ಯೂಬ್ ಫೀಡಿಂಗ್ ಸಹ ಪ್ಲ್ಯಾನ್ ಮಾಡಿ, ಡಿಫ್ರೆಂಟ್ ಟ್ಯೂಬ್ ಫೀಡಿಂಗ್ ಕಿಚನ್ ಸಹ ಉಂಟು, ಅಲ್ಲಿ ಸೆಪರೇಟಾಗಿ ಫೀಡ್ಸ್ ಪ್ರಿಪೇರ್ ಆಗ್ತದೆ, ಕೊಡ್ತೇವೆ. ಫೈನ್ ಮೇಡಮ್. ಓಕೆ. ವೀಕ್ಷಕರೇ, ಇವಾಗ ನಮ್ಮ ಜೊತೆಗಿದ್ದಾರೆ ಜೆರಿಯಾಟ್ರಿಕ್ ಮೆಡಿಕಲ್ ಸೋಷಿಯಲ್ ವರ್ಕರ್ ಶುಭಶ್ರೀ ಅವರು. ಹಲೋ ಮ್ಯಾಮ್. ಹಲೋ. ಈ ಜೆರಿಯಾಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ಈ ಸೋಷಿಯಲ್ ವರ್ಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ರೋಗಿಗಳ ಜೊತೆ ಹೋಗಿ ಮಾತಾಡೋದು, ಮತ್ತು ಅವ್ರ ಜೊತೆ ಅವರ ಸೋಷಿಯಲ್ ಇಶ್ಯೂಸ್ ಏನಾದರೂ ಇದ್ದರೆ ಅವ್ರ ಜೊತೆ ಮಾತಾಡಿ ಕೇಳಿಕೊಳ್ಳೋದು, ಮತ್ತು ಅವರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇರ್ತದೆ. ಅಂದರೆ ಎಲ್ಡರ್ಸ್ ಎಲ್ಲ, ಅವರು ಎಲ್ಡರ್ಸ್ ಅಬ್ಯೂಸ್ ಏನಾದರೂ ಇದ್ದರೆ ಅವ್ರ ಜೊತೆ ಮಾತಾಡಿ ಫ್ಯಾಮಿಲಿ ಜೊತೆ ಕೌನ್ಸಿಲಿಂಗ್ ಮಾಡಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು. ಮತ್ತು ಅವರಿಗೆ ಅಂದರೆ ಇಕೋನಾಮಿಕಲಿ ಪ್ರಾಬ್ಲಮ್ಸ್ ಇರ್ತದೆ, ಅವರಿಗೆ ಪೇರೆಂಟ್ಸನ್ನು ಚಿಲ್ಡ್ರನ್ಸ್ ಎಲ್ಲ ನೋಡ್ಕೊಳ್ಳೋದೇ ಇರೋದು ಅದೆಲ್ಲ ಇರ್ತದೆ. ಆಗ ಇಕೋನಾಮಿಕಲಿ ತುಂಬ ಪ್ರಾಬ್ಲಮ್ ಇರ್ತದೆ. ಆಗ ನಾವು ಅವರಿಗೆ ಇಲ್ಲಿಂದ ನಮ್ಮಲ್ಲಿ ಎಷ್ಟು ಅಂದರೆ ಸ್ಕೀಮ್ ಇರುತ್ತೆ, ಅದು ಸ್ಕೀಮ್ ಆಕ್ಟಿವೇಟ್, ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು, ಮತ್ತು ಸ್ಕೀಮ್ ಆಕ್ಟಿವೇಟ್ ಮಾಡೋದು ಅದೆಲ್ಲ ನಾನೇ ಮಾಡೋದು. ಮತ್ತು OPD ಮತ್ತು ಇನ್ ಪೇಷಂಟ್ ಅಂತ ಇರ್ತಾರೆ. OPDಯಲ್ಲಿ ನಾನು ಹೋಗಿ CG ಅಂತ, ಜೀರಿಯಾಟ್ರಿಕ್ ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್ ಅಂತ ಒಂದಿದೆ, ಅದು ಫಾರ್ಮ್ ಅಂದರೆ ಅದರಲ್ಲಿ ಸೋಷಿಯಲ್ ಹಿಸ್ಟ್ರಿ ಫುಲ್ಲು ಕಲೆಕ್ಟ್ ಮಾಡಿ, ಮತ್ತು ಅದು ನನಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಕಲೆಕ್ಟ್ ಮಾಡಿ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಂಡು ಅದು ಅವರ ಫ್ಯಾಮಿಲಿ ಜೊತೆ ಮಾತಾಡಲಿಕ್ಕೆ, ಮತ್ತು ಅಲ್ಲಿ ಶುಗರ್ ಟೆಸ್ಟ್ ಮಾಡಲಿಕ್ಕೆ ಇರ್ತದೆ OPDಯಲ್ಲಿ, ಅದು ಶುಗರ್ ಲೆವೆಲ್ ಎಷ್ಟಿದೆ ಅಂತ. ಮತ್ತು ಅವರಿಗೆ ಮೆಮೊರಿ ಟೆಸ್ಟ್ ಎಲ್ಲ ಮಾಡ್ತೀವಿ. ಮೆಮೊರಿ ಟೆಸ್ಟ್ ಅಂದರೆ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಅಡ್ಮಿಷನ್ ಆದ ಪೇಷಂಟ್ಗೆ ಎಲ್ಲರಿಗೆ ನಾವು CGA ಮತ್ತು ಮೆಮೊರಿ ಟೆಸ್ಟ್ ಎಲ್ಲ ಮಾಡ್ತೀವಿ. ಮೆಮೊರಿ ಟೆಸ್ಟಲ್ಲಿ ಮತ್ತು ಡಿಪ್ರೆಷನ್ ಸ್ಕೇಲ್ ಅಂತ ಒಂದಿದೆ, ಅದು ಏನಾದರೂ ಅವರಿಗೆ ಡಿಪ್ರೆಷನ್ ಏನಾದರೂ ಇದ್ದರೆ ನಾವು ಅದನ್ನು ಸೈಕ್ಯಾಟ್ರಿ ಅವರಿಗೆ ರೆಫರೆನ್ಸಿಗೆ ಹೆಲ್ಪ್ ಮಾಡ್ತೇವೆ. ಮತ್ತು ಎಕ್ಸ್ಟ್ರಾ ಅಂದರೆ ನಾವು ಆ್ಯಕ್ಟಿವಿಟೀಸ್ ಅಂದರೆ ಅವರಿಗೆ ಮಲಗಿದಲ್ಲೇ ಬೋರ್ ಆಗಬಾರ್ದು ಅಂತೆಲ್ಲ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡ್ತೇವೆ. ಡ್ರಾಯಿಂಗ್ಸ್, ಕ್ರಾಫ್ಟ್, ಮತ್ತು ಸಿಂಗಿಂಗ್, ಮತ್ತು ಏನಾದರೂ ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತೇವೆ. ಮತ್ತು ನ್ಯಾಷನಲ್ ಏನಾದರೂ ಸೆಲೆಬ್ರೇಷನ್, ನ್ಯಾಷನಲ್ ಸೆಲೆಬ್ರೇಷನ್ ಮಾಡ್ತೇವೆ. ಲಾಸ್ಟ್ ಮಂತ್ ಅದು ಆಗಸ್ಟಲ್ಲಿ ಇಂಡಿಪೆಂಡೆನ್ಸ್ ಡೇ ಇದೆಲ್ಲ ಮಾಡಿದ್ವಿ. ಸೊ ಅದರಲ್ಲಿ ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡಿ ಎಲ್ಲರಿಗೆ ಪ್ರೈಸಸ್ ಎಲ್ಲ ಇದು ಕೊಟ್ಟು, ಮತ್ತೆ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮಾಡಿದ್ವಿ ನಾವು. ಆದಷ್ಟು ಅವ್ರನ್ನ ಇನ್ವಾಲ್ವ್ ಮಾಡ್ತೀವಿ. ಅವರು ಅಂದರೆ ಅವರು ಇಲ್ಲಿ ಬಂದು ಅವರಿಗೆ ಮನೆಯದ್ದು ಫೀಲ್ ಬರಬೇಕು ಅನ್ನೋಷ್ಟು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿ ಬೋರ್ ಆಗೋದ ಥರ ನಾವು ನೋಡ್ಕೊಳ್ತೀವಿ. ನಮ್ಮ ಮನೆ ಅಂದರೆ ಒಂದೇ ಮನೆಯಲ್ಲಿ ಇರೋ ಥರ ನೋಡ್ಕೊಳ್ತೀವಿ, ಒಂದು ಹೋಮ್ಲಿ. ಹೌದು. ಫೈನ್ ಮಾಡಿ. ವೀಕ್ಷಕರೇ, ಇವಾಗ ನಮ್ಮ ಜೊತೆಗಿದ್ದಾರೆ ಜೆರಿಯಾಟ್ರಿಕ್ ನರ್ಸಿಂಗ್ ಇನ್ಚಾರ್ಜ್ ಸುಂದರಿ ಅವರು. ನಮಸ್ತೆ ಮೇಡಮ್. ನಮಸ್ತೆ. ಈ ಜೆರಿಯಾಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ನರ್ಸಿಂಗ್ನ ಮಹತ್ವ ಎಷ್ಟು? ನರ್ಸಿಂಗ್ ಇದರಲ್ಲಿ ಇದು ಅಂದರೆ ನಮ್ಮ GDH ಪೇಷಂಟನ್ನು ನಾವು ನೋಡ್ತೇವೆ, ಯಾವ ಪೇಷಂಟ್ ಯಾವ ರೀತಿಯಲ್ಲಿದ್ದಾರೆ, ಅವರನ್ನು ಫಸ್ಟ್ ನೋಡಿಬಿಟ್ಟು ಅವರಿಗೆ ಒಂದೊಂದು ಬೆಡ್ಡನ್ನು ಆರಿಸಿಬಿಟ್ಟು ಅವರಿಗೆ ಒಂದು ಮೋರ್ ಸ್ಪಾಟ್ ಸ್ಕೇಲ್ ಇದು ಇದು ಮಾಡ್ತೇವೆ. ಅದಕ್ಕೆ ಅವರಿಗೊಂದು ಸಪ್ರೇಟ್ ಆ ರೀತಿಯ ಬೆಡ್ ಒಂದು ಎತ್ತರ ಇರ್ತದೆ, ತಗ್ಗಿರ್ತದೆ, ಆ ಥರ ಬೆಡ್ಡನ್ನು ನಾವು ಕೊಡ್ತೇವೆ. ಮತ್ತು ಪೇಷಂಟ್ ನಾವು ವಲ್ನರೇಬಲ್ ಪೇಷಂಟ್ ಅಂತ ಇದು ಮಾಡ್ತೇವೆ, ಡಿಸೈಡೆಡ್ ಮಾಡ್ತೇವೆ. ಅಂದರೆ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಪೇಷಂಟ್ಗಳು ಬರ್ತಾ ಇರ್ತವೆ. ಕೆಲವು ಪೇಷಂಟ್ಗಳು ಸ್ವಲ್ಪ ವೀಲ್ ಚೇರಲ್ಲಿ ಬರ್ತಾರೆ, ಕೆಲವು ಪೇಷಂಟ್ಗಳು ಸ್ವಲ್ಪ ಇದರಲ್ಲಿ ಬರ್ತಾರೆ, ಎಂತ ಸ್ವಲ್ಪ ಹಾಟ್ ಇದರಲ್ಲಿ ತುಂಬ ವರ್ಸ್ಟ್ ಕಂಡೀಷನ್ ಬರ್ತಾರೆ. ಕೆಲವೊಂದು ಪೇಷಂಟ್ಗಳು ಸಾಮಾನ್ಯವಾಗಿ ಬರ್ತಾರೆ. ಅವರು ಅಂದರೆ ಮನೇಲಿ ಸ್ವಲ್ಪ ಗರಂ ಆಗಿರ್ತಾರೆ, ಬರುವಂಥ ಸ್ಥಿತಿಯಲ್ಲಿ ಇರ್ತಾರೆ. ಅಂಥ ಪೇಷಂಟನ್ನು ನಾವು ನೋಡಿಬಿಟ್ಟು ಒಂದೊಂದು ಇದರಲ್ಲಿ ಇದು ಕ್ಯೂಬಿಕಲ್ ಹಾಕ್ತೇವೆ. ಮತ್ತು ಅದಕ್ಕೆ ಒಂದು ನರ್ಸಸ್ ಟೀಮ್ ಅಂತ ವರ್ಕ್ ಮಾಡಿ ಆ ನರ್ಸಸ್ ಒಂದು ಡಿವೈಡೆಡ್ ಮಾಡಿ ನಾನು ಸಪ್ರೇಟಾಗಿ ಕೊಡ್ತೇವೆ. ಸೊ ಈ ರೀತಿ ನಿಮ್ಮ ಟೀಮ್ ವರ್ಕ್ ಮಾಡಿ. ಹೌದು. ಜೆರಿಯಾಟ್ರಿಕ್ ಮೆಡಿಸಿನ್ ಅನ್ನೋದು ಮಲ್ಟಿ ಡಿಸಿಪ್ಲಿನರಿ ಟೀಮ್.
ಸೊ ಈ ಟೀಮ್ ಯಾವ ರೀತಿ ವರ್ಕ್ ಮಾಡುತ್ತೆ, ಫಿಸಿಯೋಥೆರಪಿಸ್ಟ್ ರೋಲ್ ಏನು, ನರ್ಸಸ್ ರೋಲ್ ಏನು, ಅದೇ ರೀತಿ ಮೆಡಿಕಲ್ ಸೋಷಿಯಲ್ ವರ್ಕರ್ ಆಗಿರ್ಬೋದು ಅಥವಾ ಡಯಟಿಷಿಯನ್ ಆಗಿರ್ಬೋದು, ಇವರ ಪಾತ್ರ ಏನು, ಇದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿನ ಇಂದಿನ ಈ ಸಂಚಿಕೆಯಲ್ಲಿ ಪಡ್ಕೊಂಡಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಡನೆ ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.